ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮುಂದುವರೆದರು. ಭಯಂಕರವಾದ ಅರಣ್ಯದಲ್ಲಿ ಹೋಗುತ್ತಿರುವಾಗ ರಾಮ ಲಕ್ಷ್ಮಣರನ್ನು 2 ಕೈಗಳು ಹಿಡಿದವು. ನೋಡಿದರೆ ಕಂಬದಂತೆ 2 ಕೈಗಳು ಮಾತ್ರ ಕಾಣಬರುತ್ತಿವೆ. ಆ ಆಕೃತಿಗೆ ತಲೆಯೇ ಇಲ್ಲ, ಬರೀ ಹೊಟ್ಟೆಯಿಂದ ನಾಲಿಗೆ ಚಾಚಿದೆ. ರಾಮ ಲಕ್ಷ್ಮಣರು ತಕ್ಷಣ ತಮ್ಮ ಕತ್ತಿಯಿಂದ ಆ ಕೈಗಳನ್ನು ಕತ್ತರಿಸಿದರು. ನೋವಿನಿಂದ ನರಳುತ್ತಾ ರಕ್ತದ ಮಡುವಿನಲ್ಲಿ ಆ ಆಕೃತಿ ಬಿತ್ತು. ಅವನು ಕಿರುಚಿದ, ನೀವು ಯಾರು? ನನ್ನ ತೋಳುಗಳನ್ನು ಕತ್ತರಿಸುವ ಶಕ್ತಿ ನಿಮಗೆ ಎಲ್ಲಿಂದ ಬಂತು? ಲಕ್ಷ್ಮಣ ಸಂಕ್ಷೇಪವಾಗಿ ತಾವು ಯಾರೆಂಬುದನ್ನು ತಿಳಿಸಿ, ನೀನೇನಾದರೂ ಸೀತೆಯ ಬಗ್ಗೆ ಅರಿತಿದ್ದೀಯಾ ಎಂದು ಕೇಳಿದ. ಬಂದಿರುವವರು ರಾಮ ಲಕ್ಷ್ಮಣರು ಎಂದು ತಿಳಿದು ಕಬಂದ ಸಂತೋಷಗೊಂಡ. ತನ್ನ ವೃತ್ತಾಂತವನ್ನು ಹೇಳತೊಡಗಿದ. ನನ್ನ ಹೆಸರು ಕಬಂದ. ಹಿಂದೆ ನಾನು ಹೀಗಿರಲಿಲ್ಲ, ಬಹಳ ರೂಪವಂತನಾಗಿದ್ದೆ. ಆದರೆ ನನ್ನ ದುರಹಂಕಾರದಿಂದ ಋಷಿ ಶಾಪಕ್ಕೆ ಗುರಿಯಾಗಿ ಈ ಘೋರ ಅವಸ್ಥೆ ಪಡೆದೆ. ನಿಮ್ಮ ಅನುಗ್ರಹದಿಂದ ಶಾಪ ವಿಮೋಚನೆ ಪಡೆದೆ. ನಾನು ಸತ್ತೊಡನೆ ದಯವಿಟ್ಟು ನನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿ, ಆಗ ನನಗೆ ನನ್ನ ಮೊದಲ ರೂಪ ಬರುವುದು. ಆ ವಿಕಾರಾಕಾರ ಸತ್ತ ಮೇಲೆ ರಾಮ ಲಕ್ಷ್ಮಣರು ಅದನ್ನು ಸುಟ್ಟರು. ಆ ಬೂದಿಯಿಂದ ಒಬ್ಬ ದಿವ್ಯ ಪುರುಷ ಹೊರಬಂದ. ಅವನು ರಾಮ ಲಕ್ಷ್ಮಣರಿಗೆ ನಮಸ್ಕರಿಸಿ ಹೇಳಿದ, ಓ ರಾಜಕುಮಾರರೇ, ಇಲ್ಲಿಂದ ನೀವು ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ. ಋಷ್ಯಮುಖ ಪರ್ವತ ಎಂಬಲ್ಲಿ ಸುಗ್ರೀವ ಎನ್ನುವವನಿದ್ದಾನೆ. ಅವನೊಡನೆ ಸ್ನೇಹ ಗಳಿಸಿ. ಅವನ ಸಹಾಯದಿಂದ ನೀವು ಮತ್ತೆ ಸೀತೆಯನ್ನು ಪಡೆಯುವಿರಿ. ಋಷ್ಯಮುಖಕ್ಕೆ ಹೋಗುವ ಮಾರ್ಗದಲ್ಲಿ ನೀವು ಶಬರಿಯ ಆಶ್ರಮಕ್ಕೂ ಭೇಟಿ ಕೊಡಿ ಎಂದು ಹೇಳಿದ.